ಒಡಿಶಾದ ಭುವನೇಶ್ವರದಲ್ಲಿ ನಡೆದು ಮುಗಿದ 78ನೇ ರಾಷ್ಟ್ರೀಯ ಸೀನಿಯರ್ ಈಜಿನಲ್ಲಿ ಕರ್ನಾಟಕವು ಸಮಗ್ರ ಪ್ರಶಸ್ತಿಗೆ ಭಾಜನವಾಯಿತು. ತಮಿಳುನಾಡು 2ನೇ ಸ್ಥಾನ ಪಡೆಯಿತು. ದೇಶೀಯ ಸಮಗ್ರ ಮತ್ತು ಹೆಣ್ಣು ಮಕ್ಕಳ ಗಂಡು ಮಕ್ಕಳು ಎಂದು ಎಲ್ಲ ವಿಭಾಗದಲ್ಲೂ ಮಿಂಚಿಗೆದ್ದು ಸಮಗ್ರ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡರು. ಕರ್ನಾಟಕವು 16 ಚಿನ್ನ ಸಹಿತ 41 ಪದಕಗಳು, ತಮಿಳುನಾಡು 8 ಬಂಗಾರದೊಂದಿಗೆ 16 ಪದಕಗಳು, ಮಹಾರಾಷ್ಟ್ರ 5 ಸ್ವರ್ಣದೊಂದಿಗೆ 17 ಪದಕಗಳು, ರೈಲ್ವೇಸ್ 4 ಕನಕದೊಂದಿಗೆ 13 ಪದಕಗಳು, ದಿಲ್ಲಿ 4 ಚಿನ್ನ ಎಂದು 7 ಪದಕಗಳನ್ನು ಪಡೆದು ಮೊದಲ 5 ಸ್ಥಾನಗಳಲ್ಲಿ ಕ್ರಮವಾಗಿ ಹಿಡಿದವು. ಭಾರತದ ಡಿ ನಿಧಿ ದೇಸಿಂಗು, ಶಾನ್ ಗಂಗೂಲಿ ದಾಖಲೆ ಮುರಿದವರಾದರು. ಕರ್ನಾಟಕವು ಒಟ್ಟಾರೆ 311 ಅಂಕ ಪಡೆದು ಸಮಗ್ರ ಚಾಂಪಿಯನ್ ಆಯಿತು. ಪುರುಷರ ವಿಭಾಗದಲ್ಲಿ 158 ಪಾಯಿಂಟ್, ಮಹಿಳಾ ವಿಭಾಗದಲ್ಲಿ 153 ಪಾಯಿಂಟ್ ಕಲೆ ಹಾಕಿ ಭಾರತ ಈಜು ಶಕ್ತಿ ಎನಿಸಿತು. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.